ನೂತನವಾಗಿ ನಿರ್ಮಾಣಗೊಂಡ ಸಂತ ಅಲೋಷಿಯಸ್ ಗೋನ್ಸಾಗಾ ಸಿಬಿಎಸ್ಇ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಸಂತ ಅಲೋಷಿಯಸ್ ಗೋನ್ಸಾಗಾ ಸಿಬಿಎಸ್ಇ ಶಾಲೆಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಾಯಿತು. ನೂತನ ಕಟ್ಟಡವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಡಿಸೋಸಾ ಮತ್ತು ಕರ್ನಾಟಕ ಜೆಸ್ಯುಟ್ ಪ್ರಾಂತ್ಯದ ಪ್ರೊವಿನ್ಷಿಯಲ್ ರೆವರೆಂಡ್ ಡಾಕ್ಟರ್ ಸ್ಟಾನಿಸ್ಲಾಸ್ ಡಿಸೋಸಾ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಆಶೀರ್ವಚನ ನೀಡಿದ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಡಿಸೋಸಾ ಅವರು ಅಲೋಷಿಯಸ್ ಶಿಕ್ಷಣ ಸಂಸ್ಥೆ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅನನ್ಯ. ಉನ್ನತ ಶಿಕ್ಷಣದೊಂದಿಗೆ ಮಾದರಿ ಶಿಕ್ಷಣವನ್ನ ಮೌಲ್ಯಾತ್ಮಕವಾಗಿ ನೀಡಿದ ಸಂಸ್ಥೆ ಇದು. ಶಿಕ್ಷಣ ಸಂಸ್ಥೆಗಳು ಆಧುನಿಕ ಸೌಲಭ್ಯಗಳೊಂದಿಗೆ ಮಕ್ಕಳ ಮನಸ್ಸನ್ನ ಅರಳಿಸುವ ಕೇಂದ್ರವಾಗಬೇಕು ಎಂದು ಕರೆ ನೀಡಿದ್ರು. A sign of its vitality and growth. It is also a mark of great concern for the quality education of the younger generation of our city and of our whole neighborhood. Generation after generation look up to St. Aloysius and find a place or try to find a place here in the portals of this great institute. ಈ ಸಂದರ್ಭ ಮಾತನಾಡಿದ ಕರ್ನಾಟಕ ಜೆಸ್ಯುಟ್ ಪ್ರಾಂತ್ಯದ ಪ್ರೊವಿನ್ಷಿಯಲ್ ರೆವರೆಂಡ್ ಡಾಕ್ಟರ್ ಸ್ಟಾನಿಸ್ಲಾಸ್ ಡಿಸೋಸಾ ಅವರು ಸುಂದರ ಮತ್ತು ಆದರ್ಶನೀಯ ಮಾದರಿ ಶಿಕ್ಷಣ ವ್ಯವಸ್ಥೆಯ ಸೌಲಭ್ಯವನ್ನು ಸಮಾಜಕ್ಕೆ ಅರ್ಪಿಸುವ ಮಂಗಳೂರು ಜೆಸ್ಯುಟ್ ಎಜುಕೇಷನ್ ಸೊಸೈಟಿಯ ಕೆಲಸ ಶ್ಲಾಘನೀಯ ಎಂದು ಹೇಳಿದರು. We have provided the best facilities and the best mentors. That's why our students have always been different and have been making a difference all around. I'm very happy that at the beginning of the building itself, they have kept the model of St. Aloysius Gonzaga. It is not only to bless the students as they enter into the school, but also to inspire them to do great things, or as we say in our Jesuit terminology, to become a man and woman for others. ಕಾರ್ಯಕ್ರಮದಲ್ಲಿ ಗೋನ್ಸಾಗಾ ಸಿಬಿಎಸ್ಇ ಶಾಲೆಯ ಮ್ಯಾನೇಜರ್ ವಂದನೀಯ ಮೆಲ್ವಿನ್ ಮೆಂಡೋನ್ಸಾ, ಬ್ರಹ್ಮಾವರ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ನ ನಿರ್ದೇಶಕ ಪ್ರೊಫೆಸರ್ ಮ್ಯಾಥ್ಯೂ ನೈನಾನ್, ನಿಕಟಪೂರ್ವ ರೆಕ್ಟರ್ ವಂದನೀಯ ಡೆನ್ಸಿಲ್ ಲೋಪೋ, ಮಂಗಳೂರು ಜೆಸ್ಯುಟ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ವಂದನೀಯ ಡೆನ್ಸಿಲ್ ಲೋಪೋ, ಸಂತ ಅಲೋಷಿಯಸ್ ಹೈಸ್ಕೂಲ್ನ ನಿಕಟಪೂರ್ವ ಮುಖ್ಯೋಪಾಧ್ಯಾಯ ವಂದನೀಯ ಜಾನ್ ಪಿ ಮೆಂಡೋನ್ಸಾ, ಅಲೋಷಿಯಸ್ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ವಂದನೀಯ ಡೈನೀಶಿಯಸ್ ವಾಸ್, ಗೋನ್ಸಾಗಾ ಶಾಲೆಯ ಪ್ರಾಂಶುಪಾಲೆ ಗ್ರೇಸ್ ನೊರೊನ್ನಾ, ಜೆಸಿಂತಾ ಡಿಕೋಸ್ತಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.